ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟಲ್ ಇದರ ವತಿಯಿಂದ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯರಾದ ಡಾ ಜಲಾಲುದ್ದೀನ್ ಅಕ್ಬರ್ ಕೇಸಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಸ್ತನ ಕ್ಯಾನ್ಸರ್ ಕಾಯಿಲೆಯು ಭಾರತದ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿರುವ ಅದೆಷ್ಟೋ ತಾಯಿ, ಮಗಳು, ಅಕ್ಕಂದಿರು ಹಾಗೂ ಸ್ನೇಹಿತರನ್ನ ನಾವು ಕಾಣುತ್ತಿದ್ದೇವೆ. ಆದುದರಿಂದ ಇದರ ಗುಣಲಕ್ಷಣಗಳ ಬಗ್ಗೆ ಅರಿತುಕೊಳ್ಳುವ ಮತ್ತು ನಿಗದಿತ ಸಮಯದಲ್ಲಿ ಕ್ರಮಬದ್ಧ ಚಿಕಿತ್ಸೆಯನ್ನ ಪಡೆಯುವ ಅಗತ್ಯವಿದೆ. ಈ ಉದ್ದೇಶದಿಂದ ಕಾರ್ಯಕ್ರಮವನ್ನು ಅಕ್ಟೋಬರ್ 27ರಂದು ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ತಪಾಸಣೆಯನ್ನ ಎಂಐಒ ಪಂಪೆಲ್ನಲ್ಲಿ ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರು. ಶನಿವಾರ 27 ಯಾಕೆಂದ್ರೆ ಈ ಸ್ತನ ಕ್ಯಾನ್ಸರ್ ಈಗ ನಾವು ವರ್ಷದಿಂದ ನಾನು ಮೋರ್ ದನ್ 25 ಇಯರ್ಸ್ ಆಯ್ತು ಕ್ಯಾನ್ಸರ್ ಸರ್ಜನ್ ಆಪರೇಟ್ ಮಾಡ್ತೇವೆ. ಸ್ತನ ಕ್ಯಾನ್ಸರ್ ನಂಬರ್ಸ್ ಈಗ ಹೆಚ್ಚಾಗ್ತಾ ಬರ್ತಾ ಇದೆ. ಇಲ್ಲಿನೂ ಸ್ತನ ಕ್ಯಾನ್ಸರ್ ಆಕ್ಚುಲಿ ನಂಬರ್ 1 ಕ್ಯಾನ್ಸರ್ ಅಮಂಗ್ ವಿಮೆನ್. ಆದರೆ ಅಲ್ಲಿ ಕ್ಯೂರ್ ರೇಟ್ ಇಸ್ ಮಚ್ ಹೈಯರ್. ಯಾಕೆಂದರೆ ಅವೇರ್ನೆಸ್ ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಈ ಎರಡರಿಂದ ದೇ ಆರ್ ಗೆಟಿಂಗ್ ಬೆಟರ್ ಕ್ಯೂರ್ ಆ್ಯಂಡ್ ಲೈಫ್ ಈಸ್ ಪ್ರಿಸರ್ವ್. ಸೊ ಈ ಕ್ಯಾನ್ಸರ್ 40 ಇಯರ್ಸ್ 50 ಇಯರ್ಸ್ ಇಲ್ಲಿ ಬಂದರೆ ಇಫ್ ಯು ಕ್ಯೂರ್ ದ ಪೇಷಂಟ್ ಇನ್ನೊಂದು 20-25 ಇಯರ್ಸ್ ಅವರಿಗೆ ಲೈಫ್ ಇರುತ್ತೆ. ದೇ ಕ್ಯಾನ್ ಕಂಟಿನ್ಯೂ ದೇರ್ ವರ್ಕ್ ಜಾಬ್. ಸೊ ದೇರ್ ಈಸ್ ನೋ ಲಾಸ್ ಆಫ್ ಪ್ರೊಡಕ್ಟಿವಿಟಿ. ನಮ್ಮಲ್ಲಿ ಲೇಟ್ ಸ್ಟೇಜಸ್ ಬಂದರಿಂದ ವಿ ಆರ್ ಲೂಸಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ದ ಫೀಮೇಲ್ ಬಿಕಾಸ್ ದೇ ಆರ್ ಕಮಿಂಗ್ ಲೇಟ್ ಆ್ಯಂಡ್ ಟ್ರೀಟ್ಮೆಂಟ್ ಆಲ್ಸೋ ಕಾಸ್ಟ್ ಮೋರ್. ಸೊ ಇದು ಯಾಕೆಂದರೆ ಒಂದು ಅವೇರ್ನೆಸ್ ಕಮ್ಮಿ ನಮ್ಮ ಈ ಬೆಲ್ಟಲ್ಲಿ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.